ಹಿಮಾಚಲ ಪ್ರದೇಶದ ಸಾಂಗ್ಲಾ ಕಣಿವೆಯಲ್ಲಿ ಭಾರೀ ಭೂಕುಸಿತ ಉಂಟಾಗಿ ಬೃಹತ್ ಗಾತ್ರದ ಬಂಡೆಗಳು ಉರುಳಿದ ಪರಿಣಾಮ ಸೇತುವೆಯೊಂದು ಪುಡಿಯಾಗಿದೆ. ಈ ಭೀಕರ ಘಟನೆಯಲ್ಲಿ 9 ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಪರ್ವತದ ತುದಿಯಲ್ಲಿ ಕಲ್ಲು ಬಂಡೆಗಳು ಕಣಿವೆಯ ಕೆಳಕ್ಕೆ ಉರುಳಿ ಬಂದು ಅಪ್ಪಳಿಸುವ ಭಯಾನಕ ವಿಡಿಯೋ ವೈರಲ್ ಆಗಿದೆ. ಬೃಹತ್ ಕಲ್ಲು ಬಂಡೆಯೊಂದು ಬೆಟ್ಟದ ತುದಿಯಿಂದ ವೇಗವಾಗಿ ಉರುಳಿ ಬಂದಿದ್ದು, ಅದು ಅಪ್ಪಳಿಸಿದ ರಭಸಕ್ಕೆ ಸೇತುವೆಯ ಭಾಗವೊಂದು ಪುಡಿಪುಡಿಯಾಗಿ ನದಿಯೊಳಗೆ ಬಿದ್ದಿದೆ. 11 ಮಂದಿ ಪ್ರವಾಸಿಗರಿದ್ದ ವಾಹನವೊಂದಕ್ಕೆ ಬೃಹತ್ ಬಂಡೆಗಳು ಅಪ್ಪಳಿಸಿವೆ. ಇದರಿಂದ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ ಉಳಿದಿಬ್ಬರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ.